ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಇಂದು ನಡೆದ ಸಾಮಾನ್ಯ ಸಭೆಯಲ್ಲಿ ಮಂಗಳೂರು ಪಾಲಿಕೆಯ ವ್ಯಾಪ್ತಿಯಲ್ಲಿ ನೂತನ ಮನೆಗೆ ಮನೆ ನಂಬರ್ ನೀಡದಿರುವ ವಿಚಾರ ಗದ್ದಲಕ್ಕೆ ಕಾರಣವಾಯಿತು. ಪಾಲಿಕೆ ವ್ಯಾಪ್ತಿಯ ಸಮಸ್ಯೆ ಹಾಗೂ ಅಭಿವೃದ್ಧಿ ಕಾಮಗಾರಿ ಸ್ಥಗಿತಗೊಂಡಿರುವ ಬಗ್ಗೆ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಸದಸ್ಯರು ಗಮನ ಸೆಳೆದರು. ಹೊಸ ಮನೆ ನಂಬರ್ ನೀಡದ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ವಿಪಕ್ಷ ನಾಯಕರ ಗದ್ದಲ. ಸೋಮವಾರದಂದು ಪಾಲಿಕೆ ಸಭಾಂಗಣದಲ್ಲಿ ಮೇಯರ್ ಭಾಸ್ಕರ್ ಮೊಯ್ಲಿ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಭಾರೀ ಗದ್ದಲಕ್ಕೆ ಕಾರಣವಾಯಿತು. ಇತ್ತ ಬಿಜೆಪಿ ಸದಸ್ಯ ಸುಧೀರ್ ಶೆಟ್ಟಿ ಕಣ್ಣೂರು ಹೊಸ ಮನೆಗೆ ನಂಬರ್ ನೀಡದೇ ಇರುವುದರಿಂದ ಬಡವರಿಗೆ ತೊಂದರೆಯಾಗುತ್ತಿದೆ ಎಂದು ಮೇಯರ್ ಪೀಠದೆದುರು ಧಾವಿಸಿದ್ರು. ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ಈ ಬಗ್ಗೆ ಪ್ರತಿಕ್ರಿಯಿಸಿದ ಪಾಲಿಕೆ ಆಯುಕ್ತ ಮೊಹಮ್ಮದ್ ನಜೀರ್ ಅವರು, ನಗರದ ಹಲವು ಮನೆಗಳು ಸೆಟ್ ಬ್ಯಾಕ್ ಉಲ್ಲಂಘಿಸಿ ಮನೆ ನಿರ್ಮಾಣ ಮಾಡಿದ್ದು, ಇದನ್ನು ಪರಿಶೀಲಿಸಲು ತಾತ್ಕಾಲಿಕವಾಗಿ ಹೊಸ ಡೋರ್ ನಂಬರ್ ನೀಡಲಾಗುತ್ತಿಲ್ಲ ಎಂದರು. ಇದರಲ್ಲಿ ಈ ರೀತಿಯಾದಂತಹ ಅನಧಿಕೃತ ನಿರ್ಮಾಣಕ್ಕೆ ಮುಖ್ಯ ಪ್ರೇರಣೆ ಅಂತ ಹೇಳಿದ್ರೆ ತಮಗೆ ಗೊತ್ತಿದೆ. ಅದಕ್ಕೆ ಈ 112 ಸೀನು ಕೂಡ ಒಂದು ಪ್ರಮುಖವಾದಂತಹ ಕಾರಣ. ಯಾಕಂದ್ರೆ ಅದರಲ್ಲಿ ಇರುವಂತಹ ಒಂದು ಅವಕಾಶವನ್ನು ಬಳಸಿಕೊಂಡು ಅದು ಯಾರೇ ಇರ್ಬೋದು, ಮನೆ ಕಟ್ಟುವವರು ಇರ್ಬೋದು ಅಥವಾ ಫ್ಲಾಟ್ ಕಟ್ಟಿರುವವರು ಇರ್ಬೋದು, ದೊಡ್ಡ ಬಿಲ್ಡಿಂಗ್ ಕಟ್ಟುವವರು ಇರ್ಬೋದು, ಲೈಸೆನ್ಸ್ ತಗೊಳ್ತಾರೆ. ಲೈಸೆನ್ಸ್ ತಗೊಂಡು ಲೈಸೆನ್ಸ್ ನಲ್ಲಿ ಇಲ್ಲದೇ ಇರುವಂತಹ ಅವಕಾಶಗಳನ್ನು ಬಳಸಿಕೊಂಡು ಅವರು ಕಟ್ಟಡ ನಿರ್ಮಾಣ ಮಾಡ್ತಾರೆ, ವೈಲೇಷನ್ ಮಾಡಿ. ಅದು ಸೆಟ್ ಬ್ಯಾಕ್ ವೈಲೇಷನ್ ಇರ್ಬೋದು, FAR ವೈಲೇಷನ್ ಇರ್ಬೋದು, ಬೇರೆ ಝೋನಿಂಗ್ ರೆಗ್ಯುಲೇಷನ್ ಇತರ ವೈಲೇಷನ್ಗಳು ಇರ್ಬೋದು. ಆ ನಂತರ ಅವರಿಗೆ ಒಂದು ಇಲ್ಲಿ ಏನು ಧೈರ್ಯ ಇರ್ತದೆ ಅಂತ ಹೇಳಿದ್ರೆ, ಆಕ್ಟ್ ಅಲ್ಲಿ ಒಂದು 112C ಇದೆ, ಅಲ್ಲಿ ನಾವು ಡಬಲ್ ಟ್ಯಾಕ್ಸ್ ಕಟ್ಟಿದ್ರೆ ನಮಗೆ ಡೋರ್ ನಂಬರ್ ಸಿಗ್ತದೆ, ನಮಗೆ ಆಕ್ಯುಪೆನ್ಸಿಗೆ ಸಮಸ್ಯೆ ಇಲ್ಲ. ಸೊ ಈ ರೀತಿಯ ಒಂದು ಇದರಿಂದಾಗಿ ಇಲ್ಲಿ ಅನಧಿಕೃತ ನಿರ್ಮಾಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ. ಮಂಗಳೂರಿನ ಮನೆಗಳಿಗೆ ಅಸ್ವಾಭಾವಿಕವಾಗಿ ನೀರಿನ ಬಿಲ್ ಬರುತ್ತಿದ್ದು, ಇದರಿಂದಾಗಿ ಜನ ಆಕ್ರೋಶಗೊಂಡಿದ್ದು, ಇದನ್ನು ಸರಿಪಡಿಸುವಂತೆ ಪಾಲಿಕೆಯ ಸದಸ್ಯ ಪ್ರಕಾಶ್ ಪಿ ಸಾಲ್ಯನ್ ಆಗ್ರಹಿಸಿದ್ರು. ಪಾಲಿಕೆ ಆಯುಕ್ತರು ಸೇರಿದಂತೆ ಅಧಿಕಾರಿಗಳು ಸರಿಯಾಗಿ ಕಚೇರಿಯಲ್ಲಿ ಇರುವುದಿಲ್ಲ ಎಂದು ಬಿಜೆಪಿ ಸದಸ್ಯೆ ರೂಪಾಡಿ ಬಂಗೇರಾವ್ ಮಾಡಿದ ಆರೋಪಕ್ಕೆ ಸದನದಲ್ಲಿ ಗದ್ದಲದ ವಾತಾವರಣ ನಿರ್ಮಾಣವಾಯಿತು. ಇದಕ್ಕೆ ಆಡಳಿತ ಪಕ್ಷ ನಾಯಕರು ವಿರೋಧ ವ್ಯಕ್ತಪಡಿಸಿದ್ರು. ಈ ಬಗ್ಗೆ ಪ್ರತಿಕ್ರಿಯಿಸಿದ ಆಯುಕ್ತ ನಜೀರ್ ಅವರು, ಪಾಲಿಕೆಯ ಸದಸ್ಯೆ ರೂಪಾಡಿ ಬಂಗೇರಾವ್ ಅವರ ಹೇಳಿಕೆ ಬೇಜವಾಬ್ದಾರಿತನದ್ದು. ನಾನು ಪಾಲಿಕೆಯಲ್ಲಿ ದಿನ ಎಷ್ಟು ಕಡತವನ್ನ ನೋಡುತ್ತೇನೆ, ಎಷ್ಟು ಕೆಲಸ ಮಾಡಿದ್ದೇನೆ, ಯಾವ ಸಭೆಯಲ್ಲಿ ಪಾಲ್ಗೊಂಡಿದ್ದೀನಿ ಎಂಬುದಕ್ಕೆ ದಾಖಲೆ ಇದೆ ಎಂದರು. ಆಯುಕ್ತರು ಅವ್ರು ಹೇಳಿದ್ರು ತಿಂಗಳಲ್ಲಿ 2 ದಿವಸ ಕಚೇರಿ ಇಲ್ಲ, ಬಹುಶಃ ಫಾಲೋ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೇನೆ. ದಯವಿಟ್ಟು ನಾನು ಏನೇನು ಕಡತಗಳನ್ನು ಆ ದಿವಸಗಳಲ್ಲಿ ನೋಡಿದ್ದೇನೆ, ರೆಕಾರ್ಡ್ ಇದೆ. ಯಾವ ಸಭೆಗಳನ್ನು ನಡೆಸಿದ್ದೇನೆ ಅದು ರೆಕಾರ್ಡ್ ಇರ್ತದೆ. ನಮ್ಮ ಸದಸ್ಯರುಗಳು ಸಾಯಂಕಾಲ ಬಂದು ಯಾರ್ಯಾರು ಮಾತಾಡ್ತಾರೆ ಅದು ರೆಕಾರ್ಡ್ ಇರ್ತದೆ. ನಮ್ಮ ಅಧಿಕಾರಿಗಳು ನನ್ನ ಕಡತದಲ್ಲಿ ಅವರ ಕಡತಗಳಲ್ಲಿ ಯಾವ ದಿವಸ ಏನು ಸಿಗ್ನೇಚರ್ ತಗೊಂಡಿರ್ತಾರೆ ಅದು ರೆಕಾರ್ಡ್ ಇರ್ತದೆ. ದಯವಿಟ್ಟು ನೀವು ಯಾವುದೇ ಒಂದು ಆರೋಪ ಮಾಡೋದಾದ್ರೆ ಲಿಖಿತವಾಗಿ ಅಥವಾ ನಿರ್ದಿಷ್ಟವಾಗಿ ದಾಖಲೆಗಳ ಸಮೇತ ನೀವು ಮಾಡಬೇಕು. ಈ ರೀತಿಯಾಗಿ ಬೇಜವಾಬ್ದಾರಿಯುತವಾದಂತಹ ಹೇಳಿಕೆಗಳನ್ನು ಹೇಳಿದ್ರೆ
ಜುಲೈ 19ರಂದು ಜಲಸಿರಿ ಯೋಜನೆಯ ವಿಶೇಷ ಸಭೆಯಲ್ಲಿ ತಿದ್ದುಪಡಿಯೊಂದಿಗೆ ಅನುಮೋದನೆ ಮಾಡಲು ನಿರ್ಣಯಿಸಲಾಗಿತ್ತಾದರೂ ತಿದ್ದುಪಡಿಯನ್ನ ಸಾಮಾನ್ಯ ಸಭೆಯ ನಡಾವಳಿಯಲ್ಲಿ ಪ್ರಸ್ತಾಪಿಸಲಾಗಿಲ್ಲ ಎಂದು ಸಾಮಾನ್ಯ ಸಭೆಯಲ್ಲಿ ಸದಸ್ಯರು ಅನೇಕರು ಆಕ್ಷೇಪಿಸಿದ್ರು. ಮಾಜಿ ಮೇಯರ್ ಕವಿತಾ ಸನಿಲ್ ಮಾತನಾಡಿ, ಈ ಬಗ್ಗೆ ಮಾಜಿ ಮೇಯರ್ಗಳನ್ನ ಉಪಸ್ಥಿತಿಯಲ್ಲಿ ತಿದ್ದುಪಡಿಯನ್ನ ನಿರ್ಣಯಿಸುವುದಾಗಿ ಮೇಯರ್ ವಿಶೇಷ ಸಭೆಯಲ್ಲಿ ಸೂಚಿಸಿದ್ರು. ಮಾಜಿ ಮೇಯರ್ಗಳನ್ನ ಸಭೆಗೆ ಕರೆದಿಲ್ಲ ಎಂದು ಆಕ್ಷೇಪಿಸಿದ್ರು. ಒಟ್ಟಿನಲ್ಲಿ ಮಂಗಳೂರಿನ ವಿವಿಧ ಅಭಿವೃದ್ಧಿ ವಿಚಾರ ಹಾಗೂ ಸಮಸ್ಯೆಗಳು ಚರ್ಚೆ ನಡೆಯಬೇಕಿತ್ತು. ಆದರೆ ಕೇವಲ ಕೆಲವೊಂದು ವಿಚಾರ ಮಾತ್ರ ಚರ್ಚೆಗೆ ಮುಗಿದು ಹೋಗಿರುವುದು ಕಲಾಪವೇ ವ್ಯರ್ಥ ಮಾಡಿದಂತಾಗಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.